ओडिशा माँ तोरणी ट्रस्ट बहुत अच्छा काम कर रहा है। बेंगलुरु में हमारा वो ट्रस्ट वाला अभी तक एम्बुलेंस दिया है, बहुत लोगों को काम दिया है। मैं भी इधर बेंगलुरु सिटी का एमएलए है, मेरे साथ जोड़ को वो पूरा काम कर रहा है। इधर किधर से नॉर्थ ईस्ट से आया ओडिशा लोग को बहुत मदद कर रहे हैं। ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಒಳ್ಳೆಯದನ್ನು ಹೇಳ್ತೇನೆ। ಏನು ಒಡಿಸ್ಸಾಯಿಂದ ಬಂದು ಇಲ್ಲಿ ಓಂ ತರುಣಿ ಟ್ರಸ್ಟ್ ಇಂದ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ, ಆಂಬುಲೆನ್ಸ್ ಹಾಕಿದ್ದಾರೆ, ಬೇರೆ ಏನೇ ಕೆಲಸಗಳಿದ್ದಾಗ ಅವ್ರ ಜೊತೆ ಅಲ್ಲಿನ ಕಾರ್ಮಿಕರ ಜೊತೆ ಮಾತಾಡ್ತಾರೆ, ನನಗೂ ವಿಷಯ ತಿಳಿಸ್ತಾರೆ। ಅವ್ರಿಗೆ ಶುಭವನ್ನು ಕೋರ್ತೇನೆ। ಯಾವುದೇ ಸಮಸ್ಯೆ ಇದ್ದಾಗ ಅವ್ರ ಜೊತೆ ನಾವು ನಿಲ್ತೇವೆ ಅಂತ ಹೇಳಿದ್ದೇನೆ। ಮತ್ತೊಮ್ಮೆ ಈ ಒಂದು ಟ್ರಸ್ಟ್ಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ।